ದಾಳಿಯೊಂದಿಗೆ ಆರಂಭಗೊಂಡಿದೆ ಫೈನಲ್ ಸೆಮಿಫೈನಲ್. ಮೊದಲ ದಾಳಿಯಲ್ಲಿ ಕರೆಗಳಿಂದ ಬಂಧನ ಮೊದಲ ಅಂಕ ಸವಣೂರಿಗೆ. ದಾಳಿಯಲ್ಲಿ ದೇಶ ಮತ್ತು ವಿದೇಶಗಳಲ್ಲಿ ಕಬಡ್ಡಿಯ ಪ್ರಾವೀಣ್ಯತೆಯನ್ನು ಮೆರೆಯುವಂತಹ ವಿಜ್ಞಾನಿ ಸ್ಪರ್ಧಾಕಂಡದಲ್ಲಿ ವಿಕ್ರಾಂತ. ಇದು ದ್ವಿತೀಯ ಸೆಮಿಫೈನಲ್ ಸಮರದಲ್ಲಿ ಸಮರಾಂಗಣ ಅಂಕ. ಇದು ವಿನೋದನ ಬೇಟೆ. ಭಟ್ಕಳದ ವಿನೋದ ಮಾಡಿದ ಪ್ರಯತ್ನ ವ್ಯರ್ಥವಾದಂತೆ ಸ್ಪರ್ಧೆಯಲ್ಲಿ ನಿಂತರ ತಡೆಯನ್ನು ಅನುಸರಿಸಿಕೊಳ್ಳುವುದರಲ್ಲಿ ವಿಕಾಸ್ ಮಂಗಳೂರು ಯೂನಿವರ್ಸಿಟಿ ಕಡೆಯಿಂದ ವಿಕಾಸದ ಉತ್ತರ ಕರ್ನಾಟಕ ಭಾಗದಲ್ಲಿ ಬಾಹುಬಲಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವ ರೈತ ವಿಶ್ವದ ಆಗಮನ ಎದುರಾಡಿ ಅಂಕಣದಲ್ಲಿ ಮನೀಶನನ್ನು ಬೇಟೆಯಾಡುವ ಕವಚ. ಪ್ರಸ್ತುತ ಕರಾವಳಿಯ ಅತ್ಯಂತ ಬೇಡಿಕೆಯ ಆಟಗಾರ, ವಿಶ್ವದಲ್ಲಿಯೇ ಬೇಡಿಕೆಯ ಆಟಗಾರ, ರಾಜ ವಿಶ್ವರಾಜ. ಅದು ಕರಾವಳಿ ಆಗಲಿ, ಉತ್ತರ ಕರ್ನಾಟಕವಾಗಲಿ, ಕೊಲ್ಲಿ ರಾಷ್ಟ್ರವಾಗಲಿ, ಯಾವುದೇ ಕಡೆಗಳಲ್ಲೂ ಕೂಡ ಗರ್ಜಿಸಬಲ್ಲ ಆಟಗಾರ ಅದು ವಿಶ್ವರಾಜ. ಕಳೆದ ತಿಂಗಳಲ್ಲಿ ಕೊಲ್ಲಿ ರಾಷ್ಟ್ರದಲ್ಲಿ ಹೋಗಿ ಮತ್ತೆ ದಶಕಗಳಲ್ಲಿ ಮತ್ತೆ ಕೊಲ್ಲಿ ರಾಷ್ಟ್ರಕ್ಕೆ ವಿಶ್ವರಾಜ ಪ್ರಯಾಣವನ್ನು ಬೆಳೆಸಿದ್ದಾರೆ. ಮತ್ತೆ सचुबटे का लाला गिरा सकाळी सर 5 वाजले आहेत. सर्वांना आपण स्वागत करत आहोत. आपण पाहत आहोत मालिकेची दुसरी सेमीफायनल. अजून 1 पॉइंट मिळाले. ಇದು ಪ್ರಯತ್ನಗಳ ಗರಿಷ್ಠತೆಯನ್ನು ಉಳಿಸಿಕೊಳ್ಳುವ ನಂತರ ಶಬಂದಾಣಿಯಲ್ಲಿ ಮೊದಲ ಅವಧಿಯಲ್ಲಿ ಅದ್ಭುತವಾದ ಹೋರಾಟಗಳನ್ನು ಸಂಘಟಿಸಿಕೊಳ್ಳಬಲ್ಲ ಆಟಗಾರರು. ಅಂತಿಮ ನಿರ್ಧಾರ ಮಾತುಕತೆಗಳ ಬಳಿಕ ಅಧಿಕೃತ ನಿರ್ಧಾರಕ್ಕೆ ನಡೆಯಲಿದೆ. ನಡೆಯಲು ವಿಜಯ ಸಾಧ್ಯವಾಗಿದೆ. ವಿಶ್ವರಾಜ ಪ್ರಸ್ತುತ ಅತ್ಯಂತ ಬೇಡಿಕೆಯ ಆಟಗಾರ. ಈವಾಗ ಕೊಲ್ಲಿ ರಾಷ್ಟ್ರಕ್ಕೆ ಸತತವಾಗಿ ಪ್ರಯಾಣವನ್ನು ಬೆಳೆಸ್ತಾರಾದರೆ ಪ್ರಥಮ ಬಾರಿಗೆ ವಿಶ್ವವನ್ನ ಕೊಲ್ಲಿ ರಾಷ್ಟ್ರಕ್ಕೆ ಪರಿಚಯವನ್ನು ಮಾಡಿಕೊಟ್ಟವರು ಯಾಕೋಬ್ ಹೊಸ್ಮಠ. ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳಬಲ್ಲ ಆಟಗಾರ. ಇದು ಪಂದ್ಯಾವಳಿಯ ಅತ್ಯಂತ ದೊಡ್ಡ ನಾಮಧೇಯ. ಹಗ್ಗ ಜಗ್ಗಾಟದ ಮೂಲಕ ಕ್ರೀಡಾ ಜೀವನವನ್ನು ಆರಂಭಿಸಿದ ಉಡುಪಿ ಜಿಲ್ಲೆಯ ಕರಾವಳಿ ತೀರ, ಕಾಪುವಿನ ಕೊಲೆಪುವಿನ ಮಿಥುನ, ಕಡಲ ತೀರದ ಭಾರ್ಗವ. ಇದು ಮಿಥುನ ಪುಲಿಪು. ಪ್ರೀತಮನ್ನು ವಂಚಿಸಿದ ರಾಕೇಶ ಬಟ್ಟೆಕಲ್ಲು ಹೊರಗಿದೆ. ಸಿಂಗಲ್ ಪಾಯಿಂಟ್. ವಿಶ್ವರಾಜ ಮತ್ತೆ ದಾಳಿ. ವಿಷ್ಣು ಫ್ರೆಂಡ್ಸ್, ಈ ತಂಡದಲ್ಲಿ ಆಡುವಂತಹ ಹೆಚ್ಚಿನ ಸಂಖ್ಯೆಯ ಆಟಗಾರರೆಲ್ಲ ಆಡುವಾಸಿನ ರಾಜ್ಯದ ವಿದ್ಯಾರ್ಥಿಗಳು. ಬೋನಸ್ ಅಂಕವನ್ನು ನೀಡಲಾಗಿದೆ. ರಾಕೇಶ್ ದಾಳಿ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಭಾತ್ಮಕ ಸ್ಪರ್ಧೆಗಳಲ್ಲಿ ಮತ್ತೆ ಪುಲಿತು ಎದುರಾಳಿಯ ಬೆನ್ನಲು ಪುಲಿತು ಮಾಡಬಲ್ಲ ಆಟಗಾರ. ಪ್ರಸ್ತುತ ಅವಧಿಯಲ್ಲಿ ಅತ್ಯಂತ ಶ್ರೇಷ್ಠ ಕಬಡ್ಡಿಯ ತಾರೆ. ಸಮೀಪ ಇಂಚುಗಳ ಅಂತರದಲ್ಲಿ ಟ್ಯಾಕಲ್. ಬಲೆಯಲ್ಲಿ ತಿರುಗಿಲ್ಲ. ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಯ್ಕೆಯಾಗಿದ್ದ ವಿನೋದ್ ಭಟ್ಕಳನವರ ಅಕ್ರಮ. 12-4ರಲ್ಲಿ ಎಷ್ಟು. ಇದು ವಿಕಾಸ್ ಗೌಡ, ಮೈಸೂರಿನ ಆಟಗಾರ, ಆಳುರಾಸ್ತಿನ ಪ್ರತಿಭೆ. ಸಮಯದ ನಿಲುವುಗಳ ಮೂಲಕವಾಗಿ ಸ್ಪರ್ಧಾಕೂಟದಲ್ಲಿ ಉಳಿದುಕೊಂಡಿರುವ ಪ್ರಬುದ್ಧ ಆಟಗಾರರು.
12-4 8 ಅಂಕಗಳ ಅಂತರದಲ್ಲಿ ಪಂದ್ಯ ಆಗಿದೆ. ಪ್ರಥಮ ಅವಧಿಯಾಗಿದೆ. ಫೈನಲ್ ಹಂತಕ್ಕೆ ಮಂಗಳೂರು ಗೋತ್ರಿ ತಂಡ ತಲುಪಿದೆ. ವಿರುದ್ಧವಾಗಿ ಭಾಗವಹಿಸುವ ತಂಡದ ಆಯ್ಕೆ ನಡೀತಾ ಇದೆ. ವಿಶ್ವರಾಜ ಮತ್ತು ದಾಳಿಯಲ್ಲಿ ಅಡ್ಡಾಡಿಸಿ ಕಳೆದ ತಿಂಗಳಲ್ಲಿ ಗದಗ ಜಿಲ್ಲೆಯ ನರಗುಂದದಲ್ಲಿ ನಡೆದ ಅಖಿಲ ಭಾರತ ಎ ಗ್ರೇಡ್ ಸ್ಪರ್ಧೆಯಲ್ಲಿ ಬರೋಡಾ ತಂಡದ ಪರವಾಗಿ ಆಡಿದ ವಿಶ್ವರಾಜ ಈ ನಡುವೆ ಮತ್ತೆ ಟ್ಯಾಕಲ್ ಪಾಯಿಂಟ್ ಆಗಿದೆ. 34 ಸಮಯ ಸಂದರ್ಭಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಆಟಗಾರ. ಮತ್ತೆ ಸ್ಪರ್ಧೆಯಲ್ಲಿ ಕಳೆದ ದಾಳಿಯಲ್ಲಿ ಮಿಡ್ಲೈನ್ ಸಮೀಪದಲ್ಲಿ ಬಂಧಿಸಲಾಗಿತ್ತು ವಿತುಂಡನ. ಮತ್ತೆ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳಬಲ್ಲ ಆಟಗಾರನಾಗಿ ಎದುರಾಳಿ ಅಂಕಣದಲ್ಲಿ ಅಂಕಗಳನ್ನು ಕೊಳ್ಳೆ ಹೊಡೆಯುವ ಪ್ರಯತ್ನಗಳಲ್ಲಿದೆ. ರಾಕೇಶ್ ಪ್ರಸ್ತುತ ಪಂದ್ಯದ ಲೈನರ್ಗಳಾಗಿ ಹೇಮಂತ ಪೂಜಾರಿ ನಮ್ಮ ಜೊತೆಗೆ ಕಾರ್ಯವನ್ನು ನಿರ್ವಹಿಸಿಕೊಳ್ಳುವಾಗ ರಾಕಿ ಬಹಳಷ್ಟು ಶ್ರೇಷ್ಠ ಮಟ್ಟದಲ್ಲಿ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ಳಬಲ್ಲ ಆಟಗಾರರು ಸುಬ್ರಹ್ಮಣ್ಯ. ಎದುರಾಳಿ ಅಂಕಣದಲ್ಲಿ ಗರ್ಜಿಸುವ ಮೂಲಕವಾಗಿ ಅಂಕಗಳನ್ನು ಬಾಚಿಕೊಳ್ಳಬಲ್ಲ ಪ್ರತಿಭೆ. ಇದು ಸಾಧ್ಯವಿಲ್ಲದ ಮಾತು. ಆದರೆ ಅಂಕ ವಿಷ್ಣು ಫ್ರೆಂಡ್ಸ್ ತಂಡಕ್ಕೆ 700 ಮುನ್ನಡೆಯಲ್ಲಿ ಉಳಿಸಿಕೊಳ್ಳುವ ಪ್ರಯತ್ನಗಳನ್ನು ಅದೃಷ್ಟ ಚೀಟಿಯ ಫಲಿತಾಂಶದ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಈ ಪಂದ್ಯದ ತರುವಾಯ ಲಕ್ಕಡಿ ಡ್ರಾಪ್ ಮಾಡುವ ಅದ್ಭುತ ಮೆರೆದಂತಹ ಆಟಗಾರ ಸೂಪರ್ ಟೈಕಲ್ ಆನ್ ಆಗಿದೆ. ಒಂದಲ್ಲ ಎರಡಲ್ಲ ಘಟಾನುಘಟಿ ದಾಳಿಗಾರ ದೊಡ್ಡ ದಂಡೆ ಇದೆ. ನಮ್ಮೂರ ಮಣ್ಣಿನ ಮತ್ತೊಬ್ಬ ಕಬಡ್ಡಿ ಸಾಧಕ ಬ್ಯಾಕ್ ಆಫ್ ವರುಣ ತಂಡದ ಉದ್ಯೋಗಿ ವರುಣ್ ಶೆಟ್ಟಿ ಪ್ರಸ್ತುತ ಆಡುವ ಬೆಳಕದಲ್ಲಿ ಕಾಣಿಸ್ತಾ ಇಲ್ಲ. ತಡೆಗೋಡೆಯನ್ನು ಚಿತ್ರ ಮಾಡಿ ಹೊರಡಿದ ವಿಶ್ವರಾಜ. ಈ ನಡುವೆ ನಿನ್ನೆಯ ಸಭಾ ಕಾರ್ಯಕ್ರಮದಲ್ಲಿ ಗೌರವದ ಸನ್ಮಾನವನ್ನು ಪಡೆದುಕೊಂಡಂತಹ ಬಳ್ಳಾಜಿಯ ದಿವಿಶ್ರವರು ಕೂಡ ಹೆಗ್ಗಳಿಕೆಯ ಕಬಡ್ಡಿ ಪಟು. ಇದೇ ಕೂಡ ಅಳಿಯ, ಹಾಗಾಗಿ ಮನೆಗೆ ಹೋಗಿ ಬರ್ತಾ ಇದ್ದಾರೆ. ಮಿಥುನ್ ಗೌಡ ಪರಿಸ್ಥಿತಿಯ ಮುನ್ನವಕಾಶಗಳನ್ನು ಪಡೆದುಕೊಳ್ಳುವ ನಿಲುವುಗಳಲ್ಲಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಅದ್ಭುತಕಾರ ಮಂಗಳದ ಗೋತ್ರಿಯವರವಾಗಿ ಮತ್ತೆ ವಿಶ್ವರಾಜ ವಿನೋದ ಮಿಥುನ್ ಅಂಕಣದಲ್ಲಿ ಮಧ್ಯಂತರ ವಿರಾಮದ ಘೋಷಣೆಯಾಗಿದೆ. 18-4ರಲ್ಲಿ ವಿಷ್ಣು ಫ್ರೆಂಡ್ಸ್ ಅವರು ಮೊದಲ ಅವಧಿಯಲ್ಲಿ ಬೃಹತ್ ಅಂಕಗಳನ್ನು ಕಲೆ ಹಾಕಿದ. 18-4 ಸ್ಪಷ್ಟ ಮುಂದಡೆ ಚೌಕದ ದಾಳಿ. ಈ ನಾಸಿಕ್ ಮತ್ತು ಪೂರ್ಣವಾದ್ಯಲ್ಲ ಪ್ರಾಯಶಃ ಫೈನಲ್ಗೆ ಉಚಿತವಾಗಿರುವ 15 ನಿಮಿಷಗಳ ಸಮಯದಲ್ಲಿ ನಾಸಿಕ್ ಅವರ MS ಪುತ್ತೂರು ಚಿತ್ರ Okay, anyhow, it is the second half of second semi-final match. Already the team of Mangalore Gotri registered in the last match of the competition. 25,000 for the winner. It is the median 24. ಶಿವಪ್ರತಿಯ ಪಾದಚಲನೆಗಳಲ್ಲಿ ಪಂದ್ಯ ಸಮಯದ ಪೂರ್ವಾವಕಾಶಗಳನ್ನು ಪಡೆದುಕೊಂಡ ಆಟಗಾರರು ರಾಕೇಶನ ದಾಳಿ. ಇದು ರೈಟ್ ಕಾರ್ನರ್ ವಿಭಾಗದಲ್ಲಿ ಅದೃಷ್ಟ ಚೀಟಿಯನ್ನು ಪಡೆದುಕೊಳ್ಳುವವರು ವೇದಿಕೆಯ ಮುಂಭಾಗಕ್ಕೆ ಬಂದು ಪಡೆದುಕೊಳ್ಳಬೇಕಾಗಿ ವಿನಂತಿ. ಕೊನೆಯ ಕರೆ ಬಹಳ ಆಸೆ ಹುಟ್ಟಿಸಿದ ಆಟಗಾರ, ಆದರೆ ಅಂತಿಮ ಕ್ಷಣದಲ್ಲಿ ರಾಕೇಶನಿಗೆ ನಂಬಲು ಸಾಧ್ಯವಾಗುತ್ತಿಲ್ಲ ತನ್ನ ಪರಾಕ್ರಮ. ಇದು ವಿಶ್ವರಾಜ.
ಅಂತರದಲ್ಲಿ ಪ್ರತಿ ಹೋರಾಟಗಳನ್ನು ಮುಂದುವರಿಸಿಕೊಂಡಿರುವ ಹಂತದಲ್ಲಿ ಅದ್ಭುತವಾದ ನಿಲುವುಗಳ ಮಧ್ಯ ಅವಳಿ ಬೇಟೆ. ಎಸ್ ಮಾಡುವಿಲ್ಲವೇ ಬಳಿ ದಾಳಿಯಲ್ಲಿ ಇತ್ತು. ಲಭ್ಯವಾಗುತ್ತಾ ಇದೆ 23-7 ಅದ್ಭುತವಾದ ಚಲನೆ. 8-23 15 ಅಂಕಗಳ ಅಂತರದಲ್ಲಿ ಬಂದಿದೆ ಮತ್ತೆ ವಿಶ್ವರಾಜ. ವಿಶ್ವರಾಜಿಯಲ್ಲಿ ವಿಷ್ಣು ಶ್ರೇಷ್ಠತೆಯ ಕಬಡ್ಡಿಯ ಅನಾವರಣವಾಗ್ತಾ ಇದೆ ಕನ್ನಡ ಒಳಭಾಗದಲ್ಲಿ. ಆದರೆ ಅಂತರ ಒಂದಷ್ಟು ಹೆಚ್ಚಾಗಿದೆ ಅಷ್ಟೇ. ರಾಕೇಶ್ ದಾಳಿ. ಈ ಪಂದ್ಯದಲ್ಲಿ ರಾಕೇಶ್ ಅವರ ಪ್ರಯತ್ನ ಅತ್ಯಂತ ಅಮೋಘವಾಗಿತ್ತು. ಆದರೆ ಅದೃಷ್ಟ ಅವರ ಜೊತೆಯನ್ನ ಸೇರ್ತಾ ಇಲ್ಲ. ಆದರೂ ಕೂಡ ಪ್ರಯತ್ನ ನಿರಂತರವಾಗಿ ಮುಂದುವರಿಸುವಂತಹ ರಾಕೇಶ್. ವಿಕ್ರಾಂತಿನ ಡಬಲ್ ಹ್ಯಾಂಡಲ್ ಹೋಲ್ಡ್ ಪರಿಣಾಮ ಮತ್ತು ಟ್ಯಾಕಲ್ ಬಾಯ್ 24-8 ಪಂದ್ಯ ಏಕಮುಖಿಯಾಗಿದೆ. ವಿಕ್ರಮ್ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಮರಳುವ ಸಂದರ್ಭಗಳಲ್ಲಿ ಕಳೆದ ಅವಳಿ ಸ್ಪರ್ಧೆಗಳನ್ನು ಕೂಡ ಅದ್ಭುತವಾದ ದಾಳಿ ಸಂಘಟಿಸಿದ ಆಟಗಾರ. ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಕ್ಷಮಾ ದಾಳಿಯಲ್ಲಿ ಮುನ್ನಡೆಯಲ್ಲಿ ವಿಷ್ಣು ಬ್ಯಾಟ್ ಸಮರೂರು. ಸಮಯ ಕಳೆಯುವ ನಿಲುವುಗಳಲ್ಲಿ ಸ್ಪರ್ಧೆ. ಇದು ಅಷ್ಟು ಸುಲಭದಲ್ಲಿ ಭಕ್ತಿಯಾಗುವ ದಾಳಿಗಾರನಲ್ಲ. ಬೋನಸ್ ಪ್ಲಸ್ 3 29-9 20 ಅಂಕಗಳ ಅಂತರದಲ್ಲಿ ಬಂದೇ ಇದೆ. ಸುಬ್ರಹ್ಮಣ್ಯ ಮುರುಸಾಂಧ್ರದ ಜುಗಲ್ಬಂದಿಯ ದೇವಾಲಯ ಮತ್ತೆ 30 ಬೃಹತ್ ಮುನ್ನಡೆಯ ಕಡೆ ದೊಡ್ಡ ಬೆಟ್ಟವನ್ನು ಹತ್ತಬೇಕಾಗಿದೆ ತಂಡ ಮಂಗಳೂರು ಯೂನಿವರ್ಸಿಟಿಗೆ. ನೋಡಿ ಅದೃಷ್ಟದ ಚೀಟಿಯ ಅಂತಿಮ ಅರ್ಧ ಪುಸ್ತಕ ಮಾತ್ರ ಬಾಕಿ ಇದೆ. ಅಂತಿಮ ಆಟಗಾರನ ರೂಪದಲ್ಲಿ ವಿಕಾಸ್. ಸಮಯ 3 ನಿಮಿಷಗಳ ಸಮಯದಲ್ಲಿ ಪಂದ್ಯ. ಜಾನಯ್ಯ ಆಟ ಬೋನಸ್ ಪ್ಲಸ್ ಪಾಯಿಂಟ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಮಿಥುನ್ ವಿಕಾಸ್ ಒಳಾಂಗಣದಲ್ಲಿ. ಅಂತರವನ್ನು ಹೆಚ್ಚಿಸಿಕೊಳ್ಳುವ ನಿಲುವುಗಳಲ್ಲಿ ಸ್ಪಷ್ಟವಾದ ಮುನ್ನಡೆಯೊಂದಿಗೆ ವಿಷ್ಣು ಬ್ಯಾಟ್ ಸಾಧನೆ. ಒಂದೇ ಮ್ಯಾಚ್ ಆಡಿದವರ ಇದು ಪುಲ್ಯ ಕಂಡ ರೆಡ್ ಮ್ಯಾಟ್ yes of course so all out bonus point 14 for Bangalore University. ಈ ಪಂದ್ಯದ ಇನ್ನೇನು ದೊಡ್ಡ ವಿಸಿಲು ಮಾತ್ರ. ಔಪಚಾರಿಕತೆಯ ನಿಮಿಷಗಳು ಮಾತ್ರ ಬಾಕಿ ಇದೆ. ಹ್ಯಾರಿಸ್ ಅವರ ಸಮಯದ ನಿಲುವುಗಳು ಪ್ರಕಟಗೊಳ್ಳುವ ಹೊತ್ತು ಬಹಳ ಹೆಚ್ಚೇನಿಲ್ಲ. ವೀಕ್ಷಕರ ಈ ಪಂದ್ಯ ಏಕಮುಖಿ ಆದರೆ ಮಂಗಳೂರು ಗಂಗೋತ್ರಿ ತಂಡ ಇದೆ. ತಮ್ಮಂದಿರನ್ನ ರೈಷಕ ಸೋಲಿಸಿದಲ್ಲಿ ಪ್ರಶ್ನೆ ಕೇಳಲು ಅಣ್ಣಂದಿರು ಬರುವ ಸಾಧ್ಯತೆ ಇದೆ.
ಒಂದು ಶರೀರ ಒಳಗೆ ಇನ್ನೊಂದು ಶರೀರ ಒಳಗೆ ಇದು ಸಮಾನಾಂತರದ ಸ್ಥಿತಿಯಲ್ಲಿರುವ ಆಟಗಾರ. ಚಂದಳಿಕೆಯ ಭಾರತ್ ಆಡಿಟೋರಿಯಂ ಇದರ ಮಾಲಕ ಬಳಸುತ್ತಿದ್ದಾರೆ. ಸಂಜೀವನ ಇಲ್ಲಿದ್ದಾರೆ ನಿಲುವುಗಳಿಗೆ ಬದ್ಧತೆಯ ಆಟದ ಮೂಲಕವಾಗಿ ಅಂಕಗಳನ್ನು ಕಲೆ ಹಾಕಿಕೊಂಡಂತ ಆಟಗಾರ. ತನ್ನ ಆಟವನ್ನು ಸ್ಕ್ರೀನ್ ನಲ್ಲಿ ನೋಡುವ ವಿಶ್ವರಾಜ. ಕೊನೆಯ ನಿಮಿಷ. ಸಿಕ್ಕಾಕಿಕೊಂಡ ಹುಡುಗ ಇಲ್ಲ ತರ್ತಾರೆ. ವಿಕಾಸ್ ಉದಾರತೆ ಮರೆಯಬಹುದೇ ಅಂಕ ಕೊಟ್ಟು ಅವಕಾಶವಂತಗಳ ಸೋಲಿಗೆ ನಾಚವಾಗಿ ಮಾಡುವ ಪ್ರಯತ್ನಗಳು. ಯೂನಿವರ್ಸಿಟಿ ಅಂಕಣಕ್ಕೆ ಆಧಾರ ನೀಡುವ ಪ್ರಯತ್ನಗಳು. ಪಂದ್ಯ ಸಂಪನ್ನ.